ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಂಗೇರಿದೆ ಅಖಾಡ. ಈಗಾಗಲೇ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದೆ ಬಿಜೆಪಿ. ಮೈತ್ರಿ ಪಕ್ಷದಲ್ಲಿ ಕಾಣಿಸ್ತಾನೆ ಇಲ್ಲ ಚುನಾವಣಾ ರಂಗು. ಈಗ ಆಲ್ರೆಡಿ ರಾಜ್ಯದಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಪ್ರಚಾರವನ್ನ ನಡೆಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಬಿಜೆಪಿ ಈಗ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲಾ ಕಡೆನೂ ಕೂಡ ಪ್ರಚಾರವನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಬಿಜೆಪಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದೆ. ಈಗ ಆಲ್ರೆಡಿ ಅಲ್ಲಿನ ಸಂಸದರಾಗಿರುವಂತಹ ಬಿ.ವೈ. ರಾಘವೇಂದ್ರ ಅವರ ನೇತೃತ್ವದಲ್ಲಿ. ಆದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಅವರ ಹೆಸರು ಕೂಡ ಘೋಷಣೆ ಆಗಿದೆ. ಆದ್ರೆ ಕ್ಷೇತ್ರದಲ್ಲಿ ಮಾತ್ರ ಕಾಣ್ತಾನೆ ಇಲ್ಲ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಮಧು ಬಂಗಾರಪ್ಪ ಅವರು. ಟಿಕೆಟ್ ಘೋಷಣೆ ಮರುದಿನ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಮಧು ಬಂಗಾರಪ್ಪ ಅವರು. ಆದ್ರೆ ಇದುವರೆಗೂ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ, ಪ್ರಚಾರವನ್ನ ಮಾಡಿಲ್ಲ. ಅಂದು ಹೋದಂತ ಮಧು ಬಂಗಾರಪ್ಪ ಈವರೆಗೂ ಕೂಡ ಚುನಾವಣೆಯನ್ನ ಅಂದ್ರೆ ಪ್ರಚಾರವನ್ನ ಶುರುನೇ ಮಾಡಿಲ್ಲ. 15 ದಿನಗಳಿಂದ ಶಿವಮೊಗ್ಗ ಕ್ಷೇತ್ರದ ಕಡೆ ಮುಖವನ್ನೇ ಹಾಕಿಲ್ಲ ಮಧು ಬಂಗಾರಪ್ಪನವರು. ಕಾರ್ಯಕರ್ತರ ಜೊತೆ ಸಭೆ, ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತಾ ಇಲ್ಲ. ಸೊ ಹೀಗಾಗಿ 60 ದಿನ ಕ್ಷೇತ್ರ ಪ್ರವಾಸವನ್ನ ಮಾಡುವುದಾಗಿ ಹೇಳಿದ್ರು. ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ, ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ವಾ ಮಧು ಬಂಗಾರಪ್ಪ ಅವರು ಅನ್ನುವ ಪ್ರಶ್ನೆ ಎದ್ದಿದೆ. ಮತ್ತೊಂದು ಕಡೆ ನಾಯಕನಿಗಾಗಿ ಕಾಯ್ತಿದ್ದಾರೆ ಜೆಡಿಎಸ್ನ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಒಂದ್ ಕಡೆ ಮುಖಂಡರುಗಳು ಕೂಡ. ಯಾಕೆಂದ್ರೆ ಈ ಬಾರಿ ಗೆದ್ದೇ ಗೆಲ್ಬೇಕು ಅನ್ನುವ ವಿಶ್ವಾಸ ಇದೆ. ಆದರೆ ಅಭ್ಯರ್ಥಿಗೆ ಒಂದು ರೀತಿಯಾದಂತ ಆಸಕ್ತಿ ಇಲ್ಲ ಅನ್ನೋದು ಕಂಡು ಬರ್ತಾ ಇರುವಂತದ್ದು. ಯಾಕೆಂದ್ರೆ ಬಿಜೆಪಿ ಸಾಕಷ್ಟು ಪ್ರಚಾರವನ್ನ ನಡೆಸ್ತಾ ಇದೆ ಕ್ಷೇತ್ರದಲ್ಲಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಾಗರಾಜ್, ಬಿಜೆಪಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದೆ. ಆದ್ರೆ ಮೈತ್ರಿಯ ಅಭ್ಯರ್ಥಿ ಆಗಿರುವಂತ ಮಧು ಬಂಗಾರಪ್ಪನವ್ರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಯಾಕೆ ಅಂತ? ಆಸಕ್ತಿ ಇಲ್ವಾ ಅಂತ? ಏನು ಈ ಬಾರಿ ಚುನಾವಣೆಗೆ ಜೆಡಿಎಸ್ ಪಕ್ಷದ ವರಿಷ್ಠರಾದ ದೇವೇಗೌಡರು ಏನಿದ್ದಾರೆ, ಅವರು ಮಧು ಬಂಗಾರಪ್ಪನೇ ಜೆಡಿಎಸ್ ಪಕ್ಷದ ಕ್ಯಾಂಡಿಡೇಟ್ ಎಂದು 25ನೇ ತಾರೀಕೇನು ಫೆಬ್ರವರಿ 25ನೇ ತಾರೀಕಿಗೆ ಘೋಷಣೆ ಮಾಡ್ತಾರೆ. ಆ ನಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಜೆಡಿಎಸ್ನ ಎಲ್ಲಾ ಮುಖಂಡರು ಏನು ನೇರವಾಗಿ ಮಧು ಬಂಗಾರಪ್ಪನವರ ಮನೆಗೆ ಹೋಗಿ 25ನೇ ತಾರೀಕು ಅಲ್ಲಿ ಕುಳಿತು ನೀವೇ ನಮ್ಮ ಅಭ್ಯರ್ಥಿ ಎಂಬ ಒಂದು ಮಾತನ್ನ ಸಹ ಅವರಿಗೆ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಫೈನಲ್ ಆಗುತ್ತೆ ಟಿಕೆಟು. ಆದರೆ ಮಧು ಬಂಗಾರಪ್ಪನವರು ಏನು 26ನೇ ತಾರೀಕು ಬಂದು ಶಿವಮೊಗ್ಗದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸ್ತೇನೆ ಅಂತ ಹೇಳ್ಬಿಟ್ಟು, ಈ ಬಾರಿ ಗೆಲ್ತೇನೆ ಅಂತ ಹೇಳ್ಬಿಟ್ಟು ಹೋದಂತ ಮಧು ಬಂಗಾರಪ್ಪನವರು ಕ್ಷೇತ್ರದಲ್ಲಿ ಎಲ್ಲೂ ಸಹ ಕಾಣಿಸ್ತಾ ಇಲ್ಲ. ಇದು ಕಾರ್ಯಕರ್ತರಿಗೆ ಒಂದು ಆತಂಕವನ್ನು ಸೃಷ್ಟಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಅವರು ಸಂಸದ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ, ಪ್ರಚಾರಗಳನ್ನ ನಡೆಸ್ತಾ ಇದ್ದಾರೆ. ಕ್ರಿಕೆಟ್ ಆಡಿಸ್ತಾ ಇರಬಹುದು, ಕ್ರಿಕೆಟ್ ಆಡುವಂತ ಒಂದು ಕಾರ್ಯಕ್ರಮಗಳಿರ್ಬೋದು, ವಿಜಯ ಸಂಕಲ್ಪ ಯಾತ್ರೆಗಳಿರ್ಬೋದು, ಬೈಕ್ ರ್ಯಾಲಿಗಳಿರ್ಬೋದು, ಇವನ್ನೆಲ್ಲ ಕ್ಷೇತ್ರವಾರುಗಳ ತಾಲೂಕುವಾರು ಮಟ್ಟಗಳಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮಾಂತರ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿ ನಿರುತ್ಸಾಹ ಕಾಣ್ತಾ ಇದೆ ಅಂತ ಹೇಳ್ಬೋದು. ಮಧು ಬಂಗಾರಪ್ಪನವರು ಇಲ್ಲಿ ಕ್ಷೇತ್ರದಲ್ಲಿ ಇಲ್ಲದೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೂ ಒಂದು ರೀತಿ ನಿರುತ್ಸಾಹ ಕಂಡು ಬರ್ತಿದೆ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್.